ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂಥ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ನಮ್ಮೂರಿನ ಯೋಗ ಪಟು ಪ್ರಗತಿಯವರು. ಅವರನ್ನು ಸ್ವಾಗತಿಸೋಣ. ಪ್ರಗತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಯೋಗದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತಂದರೆ ಹೇಗೆ? ನಿಮ್ಮ ಹುಟ್ಟು ಅಂದರೆ ಬರ್ತ್ ಪ್ಲೇಸ್ ಎಲ್ಲಿ? ನಮ್ಮದು ಉಡುಪಿ ಸಂತೆಕಟ್ಟೆ ಅಂತ, ಕಲ್ಯಾಣಪುರದಲ್ಲಿ ಸಂತೆಕಟ್ಟೆ, ನಾಂಪಳ್ಳಿ 4th ಕ್ರಾಸ್. ನಾನು ಹುಟ್ಟಿರೋದು ಮನೆ ಅಲ್ಲೇ ಇದೆ. ಆಮೇಲೆ ಓದಿದ್ದು ಮೌಂಟ್ ರಿಸ್ ಸ್ಕೂಲಲ್ಲಿ, ಅಲ್ಲೇ ಹತ್ತಿರ ಚರ್ಚ್ ಇದೆ ಅಲ್ಲಿ. ಆಮೇಲೆ ಕಾಲೇಜ್ ತ್ರಿಷಾ ಕಾಲೇಜ್ ಅಂತ ಹೊಸದಾಗಿತ್ತು ನಾನು ಸೇರುವಾಗ. PUC ಅಲ್ಲೇ ಮಾಡಿದ್ದೀನಿ. ಡಿಗ್ರಿ ಮಿಲಾಗ್ರೆಸ್ ಕಾಲೇಜಲ್ಲಿ. ಹಾಗೆ. ನಿಮ್ಮ ಫ್ಯಾಮಿಲಿ ಅಂದರೆ ನೀವು ಫ್ಯಾಮಿಲಿ ಎಷ್ಟು ಜನ ಇದ್ದೀರಿ? ಫ್ಯಾಮಿಲಿಯಲ್ಲಿ ನಾನು, ನನ್ನ ಅಪ್ಪ ಮತ್ತು ಅಮ್ಮ, ನನ್ನ ಟ್ವಿನ್ ಸಿಸ್ಟರ್ ಇದ್ದಾರೆ. ಟ್ವಿನ್ ಸಿಸ್ಟರ್ ನೀವು ಯೋಗದಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಯೋಗದ ಮೇಲೆ ಇಂಟ್ರೆಸ್ಟ್ ಹೇಗೆ? ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಸುಮ್ಮನೆ, ನನ್ನ ಅಮ್ಮ ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡ್, ನಾನು 5th ಸ್ಟ್ಯಾಂಡರ್ಡ್ ಹೋಗೋಕ್ಕೆ ಅವರಿಗೆ ಸ್ವಲ್ಪ ಮನೇಲಿ ಕೂತ್ಕೊಂಡು ಈಗ ಎಲ್ಲರೂ ಕೆಲಸಕ್ಕೆ ಹೋಗುವಾಗ ಅಪ್ಪ ಜಾಸ್ತಿ ಔಟಿಂಗ್ ಇರುತ್ತೆ, ಫೋಟೋಗ್ರಫಿ ಅವರು. ಡೇ ಟು ನೈಟ್ ಅವ್ರು ಮನೇಲಿ ಇರೋದಿಲ್ಲ, ಕೆಲವೊಮ್ಮೆ 2-3 ಡೇಸ್ ಹೊರಗಡೆ. ಸೊ ಸ್ವಲ್ಪ ಸ್ಟ್ರೆಸ್ ಆಗಿರೋದು, ಡಿಪ್ರೆಸ್ ಅಲ್ಲ, ಸ್ಟ್ರೆಸ್ ಆಗಿರುತ್ತೆ. ಸೊ ನನ್ನ ಫ್ರೆಂಡ್ ಒಬ್ಬರು ಅವರಿದ್ದರು, ಅವರ ಫ್ಯಾಮಿಲಿ ಫ್ರೆಂಡ್, ಅಂದರೆ ಹೀಗೆ ಫ್ಯಾಮಿಲಿ ಫ್ರೆಂಡ್. ಅವ್ರು ಹೇಳಿದ್ರು ಯೋಗದಲ್ಲಿ ಒಳ್ಳೆ ಗುಣ ಆಗುತ್ತೆ ಅಂತ ಹೇಳಿ ಅವ್ರು ಕರ್ಕೊಂಡೋಗಿದ್ರು ಕ್ಯಾಂಪಿಗೆ, ಬನ್ನಂಜಲಿ PV ಪೈಸರ್ ಅಂತ. ಅಲ್ಲಿ ಆವಾಗ ನಾನು 5 ಸ್ಟ್ಯಾಂಡರ್ಡ್ 10 ಇಯರ್ಸ್ ಗರ್ಲ್ ನಾನು. ಅವರು ನಮಗೆ ಪ್ರಾಕ್ಟೀಸ್ ಅವ್ರಿಗೆ ಹೇಳ್ಕೊಡುವಾಗ ನಮಗೆ ಕೂಡ ಮಾಡಿ ಹೇಳಿದ್ರು. ಸೊ ಆವಾಗ ಕಲ್ತದ್ದು ನಾನು. ಹಾಗೆ. ನೀವು ಮಾಡ್ತೀರಿ? ನಿಮ್ಮ ಟ್ವಿನ್ ಸಿಸ್ಟರ್ ಕೂಡ ಯೋಗ ಮಾಡ್ತಾರೆ? ಬೇಸಿಕ್ಸ್ ಮಾಡ್ತಾರೆ. ಹೌದಾ? ನೀವು ಯೋಗದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದಿರಿ. ನಿಮ್ಮ ಫಸ್ಟ್ ನೀವು ಯೋಗ ಅಂತ ಮೊದಲು ಏನೆಲ್ಲ ಕಲ್ತಿದ್ದೀರಿ? ನಾರ್ಮಲಿ ಬೇಸಿಕ್ ಆಸನ ಕಲ್ತದ್ದು ನಾನು. ಆ್ಯಕ್ಚುಲಿ ನನಗೆ ಕಾಂಪಿಟೇಷನ್ ಹೋಗಬೇಕಾಗಿರಲಿಲ್ಲ. ಅಲ್ಲಿ ಪ್ರತಿಭಾ ಕಾರಂಜಿ, ನಮ್ಮ ಸ್ಕೂಲ್ ಲೆವೆಲಲ್ಲಿ ಪ್ರತಿಭಾ ಕಾರಂಜಿ ಅಂತ ಇರ್ತಿತ್ತು. ಆವಾಗ ಬರ್ತಾ ಇತ್ತು ಸೇರಿ ಅಂತ. ನಮ್ಮಲ್ಲಿ ಸ್ವಲ್ಪ ಪಾರ್ಶಲಿಟಿ ಇತ್ತು ಸ್ಟೂಡೆಂಟ್ಸ್ಗಳಲ್ಲಿ. ಅವರ ಸ್ಟೂಡೆಂಟ್ಸ್ ಟೀಚರ್ಸಿಗೆ ಹೊರಗೆ, ಸಿಸ್ಟರ್ಸಿಗೆಲ್ಲ, HMಗೆಲ್ಲ ಅವ್ರ ಪೇರೆಂಟ್ಸ್ ಕರ್ಕೊಂಡು ಇವಳ ಸೇರಿಸಬೇಡಿ ಹಾಗೆಲ್ಲ ತುಂಬ ಪ್ರೆಷರ್ ಇತ್ತು. ಆವಾಗ ಕೆಲವೊಮ್ಮೆ ಅವರು ಬಿಟ್ಟಾಗ ನನ್ನನ್ನು ಬಾಕ್ಸ್ ಸೇರು ಅಂತ ಹೇಳಿದಾಗ ಅವ್ರು ಮಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ನನ್ನನ್ನು ಲಾಸ್ಟಿಗೆ ಅವ್ರು ಹೋಗ್ಲಿಕ್ಕೆ ಕೂಡ ಬಿಡೋದಲ್ಲ. ಒಬ್ಳು ಇದ್ಲು ಫ್ರೆಂಡ್, ಕ್ಲಾಸ್ನವಳು, ಶೆಟ್ಟಿ ಅವ್ರು. ಆ್ಯಕ್ಚುಲಿ ಅವಳಿಗೆ ಎಲ್ಲ ಬೇಕು, ಭರತನಾಟ್ಯ, ಸಿಂಗಿಂಗ್ ಎಲ್ಲದೂ ಬೇಕು. ನಮ್ಮನ್ನು ಹೋಗಿ ಸೇರ್ಲಿಕ್ಕೆ ಬಿಡೋದಿಲ್ಲ ಆ ಥರ ಎವ್ರಿ ಇಯರ್. ಆವಾಗ ನಾನು ಸುಮ್ಮನೆ ಇದ್ದೆ. ಫಿಫ್ತಲ್ಲಿ ನಾನು ಕಲ್ತಿದ್ದಲ್ಲ, 7th 8th ಹೋಗಲಿಕ್ಕೆ ಬಿಟ್ಟರು. ಆಮೇಲೆ 9th 9th ಮತ್ತು 10th ಸ್ವಲ್ಪ ಬಿಟ್ಟು, ಯಾಕಂದರೆ ಪ್ರೆಷರ್ ಇರ್ತದಲ್ಲ ಓದಲಿಕ್ಕೆ. ಸೊ ಆವಾಗ ಬಿಟ್ಟಿದ್ರು ನನಗೆ. ಆವಾಗ ಸೇರಿದ್ದು 3 times 4-5 times ಸೇರಿದ್ದಾರೆ. 4 times ಸೇರಿದೆ ನಾನು. 5th ಒಂದು, 8th ಒಂದು, 9th ಒಂದು, 10th. ಅಲ್ಲಿ ಕಾಲೇಜಲ್ಲಿ ಎಲ್ಲ ಯೋಗ ಮಾಡಿದ್ರೆ? ಕಾಲೇಜಲ್ಲಿ ಫ್ರೀ. ನನಗೆ ಹೊಸ ಕಾಲೇಜು ಎಲ್ಲದಕ್ಕೆ ಕೂಡ ಇದಿತ್ತು, ನನಗೆ ಪ್ರೋತ್ಸಾಹ ಇತ್ತು ಹೊಸ ಕಾಲೇಜಲ್ಲಿ. ನಿಮ್ಮ ಅಮ್ಮ ಕೂಡ ಯೋಗ ಕ್ಲಾಸಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಅಮ್ಮ ಕೂಡ ಯೋಗ ಮಾಡ್ತಾರೆ ನಿಮ್ಮ ಹಾಗೆ? ನನ್ನ ಹಾಗೆ ಮಾಡ್ಲಿಕ್ಕೆ ಅದು ಅಡ್ವಾನ್ಸ್ ಯೋಗ ಮಾಡ್ಲಿಕ್ಕೆ, ಅದು ಬೇಸಿಕ್ ಮಾಡ್ತಾರೆ ಅಷ್ಟೇ. ನೀವು ಇಷ್ಟೆಲ್ಲ ಯೋಗದಲ್ಲಿ ಮಾಡಿದ್ರಿ, ಎಲ್ಲೆಲ್ಲ ಕಾಂಪಿಟೇಷನ್ಗೆ ಹೋಗಿದ್ರಿ? ನಾನು ಫಸ್ಟ್ ನಾರ್ಮಲ್ ಸ್ಕೂಲಲ್ಲಿ ಮಾಡ್ತಿತ್ತು, ಅದು ಸ್ಕೂಲ್ ಲೆವೆಲ್ ಉಡುಪಿಯಲ್ಲಿ ಎಲ್ಲ. ಆಮೇಲೆ ನೆಕ್ಸ್ಟ್ ನಾನು PUCಯಲ್ಲಿ ಒಂದು ಯೂನಿವರ್ಸಿಟಿ ಲೆವೆಲ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋಗಿದ್ದೇನೆ. ಮತ್ತು ನೆಕ್ಸ್ಟ್ ನಮಗೆ ಕೋಟದಲ್ಲಿ ಇತ್ತು. ಆಮೇಲೆ ಅಲ್ಲಿ ಸ್ಟೇಟ್ ಸೆಲೆಕ್ಷನ್ ಅದೇ ಬೀದರಿಗೆ ಹೋಗಿ ಬಂದಿದ್ದೇನೆ 2nd PUC ಇರುವಾಗ. ಆಮೇಲೆ ನೆಕ್ಸ್ಟ್ ನಾನು ಡಿಗ್ರಿ ಲೆವೆಲಲ್ಲಿ ಕೂಡ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ಸ್ ಹೋಗ್ತಿದ್ದೆ. ಎವ್ರಿ ಟೈಮ್ ಎಲ್ಲ ಯೂನಿವರ್ಸಿಟಿ ಸೇರುವಾಗ ಆಳ್ವಾಸ್ ಮತ್ತು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರದ್ದೆಲ್ಲ ಒಂದು ಯೋಗದ್ದೇ ಒಂದು BSc ಅಂತ ಕಲಿತಿದ್ರು, MSc BSc ಅಂತ. ಸೊ ಅದರದ್ದೇ ಸ್ಟೂಡೆಂಟ್ಸ್ ಇದ್ದರು. ಅವರದ್ದು ಅದು ಸ್ಟೂಡೆಂಟ್ಸ್ ಇದ್ದಾಗ ನಮಗೆ ವಿತೌಟ್ ಬೇಸಿಕ್ ಅಷ್ಟು ನಾಲೆಜ್ ಇರಲ್ಲ ಅಲ್ವಾ. ಸೊ ನಮಗೆ ಸ್ವಲ್ಪ ಪ್ರಿಫರೆನ್ಸ್ ಕಮ್ಮಿ ಕೊಡ್ತಿದ್ರು. ಹಾಗಾಗಿ ನನ್ನದು 1.5, 1.2, 2.2 ಮಾರ್ಕ್ಸಿಗೆಲ್ಲ 4th place 5th place ಬಂದು ಹೋಗ್ತಾಯಿದ್ದೆ, ಸೆಲೆಕ್ಷನ್ಸ್ ಆಗ್ತಿದ್ದೆ. ನಂತರ 3 years ಹಾಗೆ ಆಯ್ತು. ಲಾಸ್ಟಲ್ಲಿ ನನಗೆ ಬಾರ್ಕೂರಲ್ಲಿ, ನನ್ನ ಅಮ್ಮನ ಹುಟ್ಟೂರಲ್ಲಿ ಕಾಂಪಿಟೇಷನ್ ಇತ್ತು, ಗೌರ್ಮೆಂಟ್ ಬಾರ್ಕೂರ್ ಕಾಲೇಜಲ್ಲಿ. ಅಲ್ಲಿ ನನ್ನದು ಸ್ಟೇಟ್ ಪ್ಲೇಯರ್ಗೆ ಕಾಂಪಿಟೇಷನ್ ರೆಫ್ರಿ ಬಂದವರು, ಇವಾಗಲೂ ಕೂಡ ಮಾಡ್ತಾ ಇದೆಯಾ, ಹಾಗಾದರೆ ಪರವಾಗಿಲ್ಲ, ನಿಮಗೆ ನೆಕ್ಸ್ಟ್ ಟೈಮ್ ನಿಮಗೆ ಓಪನ್ ಸ್ಟೇಟ್ ಮತ್ತು ನ್ಯಾಷನಲ್ ಸೆಲೆಕ್ಷನ್ ಇರ್ತದೆ, ಕಲಿತಾ ಇರು, ಬಿಡಬೇಡ ಅಂತ ಹೇಳಿದ್ರು. ನನಗೆ ಸಪೋರ್ಟ್ ಇರಲಿಲ್ಲ ಮನೇಲಿ. ಯಾಕೆ ಸುಮ್ಮನೆ ನೀನು ವೇಸ್ಟ್ ಮಾಡ್ತೀಯಾ, ಟೈಮು ಮನಿ ಎಲ್ಲ ವೇಸ್ಟ್ ಯಾಕೆ ಮಾಡ್ತೀಯಾ
ಅಲ್ಲಿ ಹೋಗಿ ಕಟ್ಟಬೇಕೆಲ್ಲ ಇರ್ತದೆ. ನಾನು ಆ್ಯಕ್ಚುಲಿ ಕಾಲೇಜಿಂದ ಕೊಡ್ತಾ ಇದ್ದು, ಆದರೆ ನನ್ನದು ಸ್ವಲ್ಪ ಹೋಗ್ತಾ ಇತ್ತು, ಅದಕ್ಕೆ ಡ್ರೆಸ್ಸಿಗೆಲ್ಲ ಯೋಗದ ಸೂಟ್ ಎಲ್ಲ ಬೇಗ ಇರ್ತದೆ. ಸೊ ಹಾಗೆ ಹಾಗೆ ನಡೀತಾ ಇತ್ತು. ನೀವು ಯೋಗಕ್ಕೆ ಎಲ್ಲಿ ಯಾವ ಲೆವೆಲ್ ತನಕ ಹೋಗಿದ್ರಿ? ಇಂಟರ್ನ್ಯಾಷನಲ್ ಲೆವೆಲ್ ತನಕ. ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ರಿ. ಹಾಗಾದರೆ ಯೋಗದಲ್ಲಿ ನಿಮಗೆ ಯಾವ ರೀತಿ, ಅಂದರೆ ಫಸ್ಟ್ ಒಂದು ಕಾಂಪಿಟೇಷನ್ಗೆ ಹೋದಾಗ ನಿಮಗೆ ಅಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಖುಷಿ, ಎಕ್ಸೈಟ್ಮೆಂಟ್ ಹೇಗಿರ್ತದೆ. ಇನ್ನು ನಮಗೆ ಸ್ಟೇಟ್ ಪ್ಲೇಯರ್ಸ್ ಆಗುವಾಗ ನಮಗೆ 1 ವೀಕಿದ್ದು ಪ್ರಾಕ್ಟೀಸ್ ಇರ್ತದೆ. ನಮಗೆ 2 ಡೇಸಲ್ಲೇ ಪ್ರಾಕ್ಟೀಸ್ ಫಿನಿಷ್ ಮಾಡ್ತಾರೆ. ಅಂದರೆ ಅಷ್ಟು ಸ್ಪೀಡಲ್ಲಿ ಎಲ್ಲ ಆಸನಸ್ಗಳು ಸ್ಪೀಡಲ್ಲಿ ಯಾಕೆ ಫ್ಲೆಕ್ಸಿಬಲ್ ಬರಬೇಕಂತ. ಸೊ ನಾನು ನನ್ನ ಎಷ್ಟು ಬೇಕು ನನಗೆ ಎಷ್ಟು ಗೊತ್ತು ಅಷ್ಟು ಮಾಡಿ ಫ್ಲೆಕ್ಸಿಬಲ್ ಇರ್ತಾ ಹಾಗಾಗಿ ಫ್ಲೆಕ್ಸಿಬಲ್ ಆಗಿರ್ತದೆ. ಹಾಗೆ ನೀವು ಯಾವ ಆಸನವನ್ನು ಮಾಡಿ ಪ್ರೈಸ್ ಬಂದಿದೆ ನಿಮಗೆ? ಯಾವುದು ಫಸ್ಟ್ ಇದೊಂದು ನನ್ನ ಆಸನ ನನಗೆ ಪ್ರೈಸ್ ತಂದು ಕೊಟ್ಟದ್ದು ಅನ್ನೋದಾದರೆ? ನನಗೆ ಹಾಗೇನಿಲ್ಲ, ನನ್ನದು ಬೆಂಡಿಂಗ್ ಮತ್ತು ವಿಪದಾಸನ ಕಂದಪೀಠಾಸನ ಮಾಡೋದು ನನ್ನೊಂದು 2. ಬೆಂಡಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ, ಅದೊಂದು ನನ್ನ ಸಿಗ್ನೇಚರು. ಆಮೇಲೆ ಕಂದಪೀಠಾಸನ ಕೂಡ ಅದು ಒಂದು ಹೇಳಿಕೊಟ್ಟರು ನನ್ನ ಸ್ಟೇಟ್ ಲೆವೆಲ್ ಮಾಡುವಾಗ. ರೆಫ್ರಿ ಇದ್ರಲ್ಲ ಅವರು ಕಾಮತ್ ಸರ್ ಅಂತ, ನರೇಂದ್ರ ಕಾಮತ್ ಸರ್ ಇಲ್ಲೇ ಕಾರ್ಕಳದವರು, ಅವ್ರು ಹೇಳಿಕೊಟ್ಟದ್ದು ನನಗೆ. ಅಂದರೆ ಹೀಗೆ ಮಾಡು ಅಂದರೆ ಅಡ್ವಾನ್ಸ್ ನನಗೆ ನನ್ನದು ಕೆಟಗರಿ ಅಡ್ವಾನ್ಸ್ ಲೆವೆಲ್ ಇತ್ತು. ಸೊ ಎಲ್ಲ ಹೇಳಿಕೊಡುವಾಗ ಇದನ್ನು ಕೂಡ ಹೇಳಿಕೊಟ್ರು. ಅದೇ ಇದು ನನಗೆ ತುಂಬ ಇಷ್ಟ. ನೀವು ಇಂಟರ್ನ್ಯಾಷನಲ್ ತನಕ ಹೋಗಿದ್ರಿ ಅಂತ ಹೇಳಿದ್ರಿ. ಇಂಟರ್ನ್ಯಾಷನಲಲ್ಲಿ ನಿಮಗೆ ಹೇಗೆ ಒಂದು ಯೋಗದ ಫೀಲ್? ಅದು ತುಂಬ ಚೆನ್ನಾಗಿತ್ತು. ಸಡನ್ಲಿ ನನಗೆ ಪ್ರೈಸ್ ಸಿಗ್ತದೆ ಅಂತಲೇ ಗೊತ್ತಿಲ್ಲ. ನಾನು ಜಸ್ಟ್ ಅಲ್ಲಿ ಕೂಡ ನಾನು ಬೇರೆ ನಮ್ಮದು ಕಾರ್ಕಳದಿಂದ ಅವರು ಸರ್ಸ್ ಎಲ್ಲ ಇತ್ತು, ತುಂಬ ಏಜ್ ಸರ್ಸ್, ಅವರಿಗೆ ಕೂಡ ಆರ್ಟಿಸ್ಟಿಕಲಿ ಮಾಡಬೇಕಂತ ಇತ್ತು. ಇವಾಗ ಡ್ಯಾನ್ಸ್ ಎಲ್ಲ ಮಾಡಿ ಸಮಥಿಂಗ್ ನೀವು ನನಗೆ ಮಾಡಬೇಕಂತ, ನಮ್ಮ ಈಚೆ ಕರ್ನಾಟಕದ ಹುರುಪು ತೋರಿಸ್ಬೇಕು. ಸೊ ಅವ್ರಿಗೆ ಯಕ್ಷಗಾನ ಕಲಿಸಿಕೊಡು ಅಂತ. ಸೊ ಅಲ್ಲಿ 1 ಮಿನಿಟ್ ಮತ್ತೆ ಜಾಸ್ತಿ ಆಯಿತು. ನಾನು ಮತ್ತೆ ಸಣ್ಣ ಇಲ್ಲೆಲ್ಲ ನಾವು ಬೆಂಗಳೂರಲ್ಲಿ 1 ಮಂತ್ ಇತ್ತು, 1 ವೀಕ್ ನಮಗೆ ಪ್ರಾಕ್ಟೀಸ್ ಇತ್ತು. 1 ಮಿನಿಟ್ ಜಾಸ್ತಿಗೆ ನಾನು ಎಲ್ಲರಿಗೂ ಅಲ್ಲಿ ಹೇಳಿಕೊಟ್ಟಿದ್ದೇನೆ. ನನ್ನದು ನಾನು ಕಲೀಲಿಲ್ಲ ಆ್ಯಕ್ಚುಲಿ. ನನಗೆ ಸಾಂಗ್ ಸಿಕ್ಕಿದೆ ಅಲ್ಲಿದು ನಾನು ಮಿಡ್ನೈಟ್, ಇಲ್ಲಿ ಮಾರ್ನಿಂಗ್ ಇರ್ತದೆ, ಡೇ ಇರ್ತದೆ ಹಾಗೆ. ಆವಾಗ ಸಾಂಗ್ ಸಿಕ್ಕಿದ ನಂತರ ನಾನು ಲೀಸ್ಟ್ ಮಾಡಿಟ್ಟು ಜಸ್ಟ್ ಯಾವುದು ಆಸನ ಮಾಡೋದು ಪ್ರಾಕ್ಟೀಸೇ ಮಾಡಿರಲಿಲ್ಲ. ಸಡನ್ಲಿ ನನ್ನ ಮೇನ್ ಸರ್ಸ್ಗೆ ಎಲ್ಲರಿಗೂ ಖುಷಿ ಆಯಿತು ಫಸ್ಟ್ ಪ್ಲೇಸ್ ತಗೊಳ್ಳುವಾಗ. ಮತ್ತು ನನಗೆ ಅಲ್ಲಿ ರೆಫರೆನ್ಸ್ ಕೂಡ ಹೇಳಿದರು, ನೆಕ್ಸ್ಟ್ ನೀನು ಯಾವುದು ನೆಕ್ಸ್ಟ್ ನಮ್ಮದು ಡ್ಯಾನ್ಸಿದು ಬೇರೆ ಇರ್ತದೆ, ಡ್ಯಾನ್ಸಿದು ಯೋಗಾಸನದ್ದು ಅದು, ಮತ್ತು ಇದು ನೀನೇ ಅದು ಅಂತ ಕೇಳ್ತಾ ಇದ್ದರು. ಇಟ್ ಈಸ್ ವಾಟ್ ಯು ಅಂದರೆ ಸೇಮ್ ಅದು ಇದು ನಾರ್ಮಲ್ ಆಸನ ಅಲ್ವಾ, ಅಡ್ವಾನ್ಸ್ ಆಸನ. ಇದು ಆರ್ಟಿಸ್ಟಾಗಿ ಮಾಡುವಾಗ ಗೊತ್ತೇ ಆಗೋದಿಲ್ಲ ಫ್ಲೋಟಲ್ಲಿ ಹಾಗೆ. ಬಿಕಾಸ್ ನಾನು ಭರತನಾಟ್ಯ ನನ್ನದು ಆಗಿದೆ, ಜೂನಿಯರ್ ಆಗಿದೆ. ಹಾಗಾಗಿ ನೀವು ಇಂಟರ್ನ್ಯಾಷನಲ್ ಅಂತ ಹೇಳಿದರೆ ಅದು ಇದೆಯಲ್ಲಿ ಯಾವುದಾದ್ರು ಅಂದರೆ ಅದೇ ಒಂದು ಕಾಂಪಿಟೇಷನ್ ಮಲೇಷ್ಯಾದಲ್ಲಿ ನಿಮಗೆ ಹೇಗೆ ಪ್ರೌಡ್ ಫೀಲ್ ಆಗಲಿಲ್ವಾ? ಇಂಡಿಯಾದವಳು ಅಲ್ಲಿ ತನಕ ಹೋದದ್ದು ಎವ್ರಿ ಇಂಡಿಯನ್ಸೇ ಇದ್ದಾಗ ಬೇರೆ ಕಂಟ್ರಿಯಿಂದ ಇದ್ದರು. ಸ್ಪೇನ್ ಮತ್ತು ಚೀನಾ, ಪಾಕಿಸ್ತಾನ್, ನೇಪಾಲ್, ಮತ್ತು ನಮ್ಮ ಸ್ಟೇಟ್ನವರು ತುಂಬ ಚೆನ್ನಾಗಿದ್ರು. ಮಹಾರಾಷ್ಟ್ರ, ಕೇರಳ, ಆಂಧ್ರ ಎಲ್ಲ ಮಿಕ್ಸ್ ಇತ್ತು ಫುಲ್. ಒಂದು ಟೋಟಲ್ 15 ಮೆಂಬರ್ಸ್, 15 ಸ್ಟೇಟ್ಸ್ ಇತ್ತು, ಕಂಟ್ರಿ ಇತ್ತು. ಸ್ಟೇಟ್ಸಲ್ಲಿ ಬಿಡಿ ಒಂದೊಂದು ಜನ ಎತ್ಕೊಂಡು ಹೋಗ್ತೇವೆ ಇಲ್ಲಿಂದ, ಆದರೆ ಕಂಟ್ರೀಸ್ ಕೂಡ ಹಾಗೆ ಇತ್ತು. ಆಗ ನಿಮ್ಮ ವಿನ್ನಿಂಗ್ ಮೂಮೆಂಟ್ ಹೇಗಿತ್ತು ಅಲ್ಲಿ? ಅದು ಖುಷಿಯಾಗಿತ್ತು. ಗೋಲ್ಡ್ ಮೆಡಲ್ ಸಿಂಗಲ್ ಆಗಿ ತಗೊಳ್ಳುವಾಗ ಅದು ನನ್ನದು ಏಜ್ ಕೆಟಗರಿಗೆ ಖುಷಿಯಾಗಿತ್ತು. ಅದು ನನಗೆ ಗೊತ್ತಿರಲಿಲ್ಲ, ನಾನು ಎಲ್ಲರಿಗೂ ಕಲಿಸೋಕ್ಕೆ ಐ ಡಿಂಟ್ ಹ್ಯಾಡ್ ಅ ಟೈಮ್ ಆ್ಯಕ್ಚುಲಿ. ತುಂಬ ಖುಷಿಯಾಗಿತ್ತು ಅವಾಗ. ನಿಮಗೆ ಯಾಕೆ ಯೋಗದ ಮೇಲೆ ಅಟ್ರಾಕ್ಟ್? ಬೇರೆ ಫೀಲ್ಡ್ ಯಾಕಂದರೆ ನಾವೀಗ ಮೆಡಿಸಿನ್ ತಗೊಳ್ಬೇಕಾಗಿ ಅನಿಸೋದಿಲ್ಲ. ಎನಿಥಿಂಗ್ ಇವಾಗ ನಮಗೆ ಜಾಸ್ತಿ ಕೋಲ್ಡ್ ಆದರೆ ಏನೇ ಆಗಲಿ ವಿ ಕ್ಯಾನ್ ಕಂಟ್ರೋಲ್ ಅವರ್ ಸೆಲ್ಫ್. ಹಾಗಾಗಿ ಸುಮ್ಮನೆ ಮೆಡಿಸಿನ್ಗೆ ಕೊಡೋಕ್ಕಿಂತ ಅದೆಲ್ಲ ಸ್ಟಿರಾಯ್ಡ್ಸ್ ಎಲ್ಲ ಹಾಕಿರ್ತಾರೆ, ಯಾವುದೇನಾದರೂ ತಗೊಂಡ್ರೆ ವೇಸ್ಟ್ ಅಲ್ಲ, ನಮ್ಮ ಬಾಡಿ ನಾವೇ ಹಾಳು ಮಾಡ್ಕೊಳ್ಳೋದು. ಹಾಗಾಗಿ ಯೋಗ ಬಿಟ್ಟು ಬೇರೆ ಯಾವ ಕ್ಷೇತ್ರ ನಿಮಗೆ ತುಂಬ ಇಷ್ಟಪಡ್ತೀರಾ? ಕಂಪ್ಯೂಟರ್ ಇಲ್ಲಾದರೆ ಫೋಟೋಗ್ರಫಿ ಮಾಡ್ತೀರಾ? ಯಾವ ಥರದ್ದೆಲ್ಲ ಪಿಕ್ಚರ್ ತೆಗಿತೀರಾ? ಪಿಕ್ಚರ್ಸಿಗೆ ಖುಷಿಯಾದಾಗ ಇನ್ಸೆಕ್ಟ್ಸ್ ನ್ಯಾಚುರಲ್ ಆಗಿ ತೆಗಿತೀರಿ. ಯೋಗದಲ್ಲಿ ನೀವು ಇಂಟರ್ನ್ಯಾಷನಲ್ ಹೇಳಿದ್ರಿ, ಫಸ್ಟ್ ಒಂದು ಕಾಂಪಿಟೇಷನ್ ಒಂದು ಇದ್ದೇ ಇರ್ತದೆ. ಅದರದ್ದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಗೆ ನಿಮಗೆ? ಎಕ್ಸ್ಪೀರಿಯನ್ಸ್ ಮಲೇಷ್ಯಾ, ಪಾಂಡಿಚೇರಿ ಕೂಡ ಮೊನ್ನೆ ರೀಸೆಂಟ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಅಲ್ಲಿ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಅಲ್ಲಿಗೆ 2 ಇಯರ್ಸಿಂದ ಹೋಗ್ತಾ ಇದ್ದೆ, ನನಗೆ ಸಿಗ್ತಿರ್ಲಿಲ್ಲ. ಫುಲ್ ಹ್ಯೂಜ್ ಪೀಪಲ್ ಬರ್ತದೆ ಆ್ಯಕ್ಚುಲಿ ಅಲ್ಲಿ ಔಟ್ ಕಂಟ್ರೀಸ್ ಪೀಪಲ್ ಎಲ್ಲ ಇರ್ತಾರೆ. ಸೊ ಅಲ್ಲಿ ಕೂಡ ನಮಗೆ ಸಿಗ್ತಿರ್ಲಿಲ್ಲ ಪ್ಲೇಸ್ಮೆಂಟ್. ಅಂದು ಕೂಡ 4th ಪ್ಲೇಸ್ ಇಲ್ಲದೆ 3rd ಪ್ಲೇಸ್ ಹಾಗೆ ಹೋಗ್ತಾ ಇತ್ತು.
ಈ ಸಲ ಸಿಕ್ಕಿದೆ, ನನಗೆ ಖುಷಿಯಾಗಿದೆ ಅಲ್ಲಿ ಕೂಡ. ನಿಮಗೆ ಈ ನೀವು ಯೋಗ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ಯಾರು? ಸಪೋರ್ಟ್ ಇಂಡೈರೆಕ್ಟ್ಲಿ ಇದ್ದಾರೆ ಫ್ರೆಂಡ್ಸ್. ನಂದು ಹೋಗಲೇಬೇಕು, ನಿನ್ನ ಅಷ್ಟು ದೂರಕ್ಕೆ ನಿನಗೆ ಹೋಗಿ ಕಳಿಸ್ತಿದ್ದಾರೆ, ನಿಂಗೆ ಯಾಕೆ ಹೋಗ್ಲಿಕ್ಕೆ ಆಗೋದು, ಸ್ವಲ್ಪ ಮನೆಗೆ ಪ್ರಾಬ್ಲಮ್ ಕೂಡ ಇತ್ತು ಆವಾಗ. ಆಮೇಲೆ ತುಂಬ ಟ್ರೈ ಮಾಡಿದೆ. ಆಮೇಲೆ ಏನೋ ಒಂದು ನಿಂಗೆ ಹಾಗೆ ಆಗ್ತದೆ ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ದೆ. ಇಲ್ಲಾಂದರೆ ಅಷ್ಟು ದುಡ್ಡು ಅರೇಂಜ್ ಆಗಿಲ್ಲಾಂದರೆ ಬಿಟ್ಬಿಡೋಣ ಅಂತ. ಆಮೇಲೆ ಬಿಟ್ಟ ನಂತರ ಆದರೂ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ತಗೊಂಡೆ. ಹಾಗೆ ಸಡನ್ಲಿ ಹೋಗ್ತೇನಂತನೂ ಅನ್ಸ್ಕೊಂಡಿರಲಿಲ್ಲ, ಹಾಗೆ ಇತ್ತು ನನ್ನದು. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಇನ್ನಷ್ಟು ಮಾತಾಡಲಿಕ್ಕೆ ಒಂದು ಸಣ್ಣ ವಿರಾಮ ತಗೊಂಡು ಬರುವ. ಆತ್ಮೀಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಗತಿಯವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರಂತ. ಹಾಗಾದರೆ ನಿಮ್ಮ ಯೋಗ ಗುರುಗಳು ಯಾರು? PV ಪೈ ಸರ್ ಅಂತ. ನಾನು 5th ಸ್ಟ್ಯಾಂಡರ್ಡ್ ಕಲ್ತಿದ್ದೆ. ಆಮೇಲೆ ನಂತರ ಯಾರು ಗುರು ಇಲ್ಲ. ಆಮೇಲೆ ಎಲ್ಲ ಮಾಡುವಂಥ ಬುಕ್ಸ್ ಎಲ್ಲ ರೆಫರ್ ಮಾಡ್ತಿದ್ದೆ ತುಂಬ. ಗೋಪಾಲಕೃಷ್ಣ ಸರ್ ಅಂತ ಮ್ಯಾಂಗ್ಳೂರ್ನವರಿದ್ದು. ಆಮೇಲೆ ಇವರು ಅಯ್ಯಂಗಾರ್ ಅವ್ರಿಗೆ ಬುಕ್ ರೆಫರ್ ಮಾಡಿದ್ದಾನೆ, 2 ಬುಕ್ ರೆಫರ್ ಮಾಡಿದ್ದಾನೆ. ಆಮೇಲೆ ಕಾಮತ್ ಸರ್ ಅವರು ಹೇಳಿಕೊಟ್ರಲ್ಲ ಸ್ಟೇಟ್ ಪ್ಲೇಯರಲ್ಲಿ ಹೋದಾಗ, ಸೊ ಅಲ್ಲಿ ಸ್ವಲ್ಪ ವಿಟ್ನೆಸ್. ಆಮೇಲೆ ಇಲ್ಲಿ ಕೂಡ ನನಗೆ ಅವರೇ ಇದು ಮಾಡಿದರು, ಕಾಂಪಿಟೇಷನಿಗೆ ಮಾಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಐ ವಾಸ್ ಪ್ರಾಕ್ಟೀಸಿಂಗ್ ಮೈ ಸೆಲ್ಫ್ ಅರ್ಲಿ ಮಾರ್ನಿಂಗ್ 4:30, 5 o'clock ವಾಕಿಂಗ್, ಮತ್ತು ಪ್ರಾಕ್ಟೀಸ್ ಎಕ್ಸಸೈಸಸ್ ಎಲ್ಲ ಕಂಟಿನ್ಯೂಸ್. ಮಾರ್ನಿಂಗ್ ಅಲ್ಲಿ ಟೈಮ್ ಸಿಕ್ಕರೆ ಈವ್ನಿಂಗ್ ಕೂಡ ಡಬಲ್ ರುಟೀನ್ ಮಾಡಿ ಐ ವಾಸ್ ಮೇಂಟೈನಿಂಗ್ ಮೈ ಫ್ಲೆಕ್ಸಿಬಿಲಿಟಿ ಅಷ್ಟೇ. ಇವಾಗಲೂ ಕೂಡ ಹಾಗೆ. ಇಫ್ ಮಾರ್ನಿಂಗ್ ಸಿಕ್ಕಿಲ್ಲ ಈವ್ನಿಂಗ್ ಟೈಮ್ ಫ್ಲೆಕ್ಸಿಬಲ್ ಮಾಡ್ತೇನೆ, ಪ್ರಾಕ್ಟೀಸ್ ಮಾಡ್ತೇನೆ. ಈಗ ನಮ್ಮಂಥ ಯೂತ್ಗಳೆಲ್ಲ ಯೋಗ ಮಾಡುವ ಬದಲು ಜಿಮ್ಗೆ ಹೋಗ್ತಾರೆ, ಅಂಥವರಿಗೆ ಎಂತ ಹೇಳ್ತೀರಾ? ಜಿಮ್ಮಿಗೆ ಹೋಗಿ, ಬಟ್ ಫ್ಲೆಕ್ಸಿಬಲ್ ಇದ್ದು ಎಕ್ಸಸೈಸ್ ಮಾಡಿದರೆ ಮಾತ್ರ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರ್ತದೆ. ಇಲ್ಲಾಂದರೆ ಫುಲ್ ಮಸಲ್ಸ್ ಎಲ್ಲ ಫ್ಯಾಟ್ ಆಗಿ ಆಚೆ ಈಚೆ ಹೇಳಲಿಕ್ಕೆ ಆಗೋದಿಲ್ಲ, ಆ ಥರ ಆಗಿರ್ತದೆ ಅಷ್ಟೇ. ಯೋಗದಿಂದ ಹೆಲ್ತ್ಗೆ ಒಳ್ಳೇದಂತ ಹೇಳಿದರೆ, ಹೆಲ್ತ್ಗೆ ಹೇಗೆ ಒಳ್ಳೆಯದು ಯೋಗದಿಂದ? ನಮಗೆ ಹೆಲ್ತಿಂದ ಹಾಗೆ ಮೆಡಿಸಿನ್ ನಾವು ಎಷ್ಟು ಇಷ್ಟಪಡ್ತೇವೋ ಹಾಗೆಯೇ ಯೋಗ ಮೆಡಿಸಿನಿಂದ ನಮಗೆ ಕ್ಯೂರ್ ಆಗ್ಬೋದು ಅಂತ ಥಿಂಕ್ ಮಾಡ್ತೇವೆ. ಆ್ಯಕ್ಚುಲಿ ಮೆಡಿಸಿನ್ನ ಕ್ಯೂರ್ ಆಗ್ತದೆ, ಬಟ್ ಇಟ್ ಈಸ್ ಲೈಕ್ ಮೆಡಿಸಿನ್ ನಮ್ಮ ಬಾಡಿಗೆ ಹೋದಷ್ಟು ನಮಗೆ ತುಂಬ ಪ್ರಾಬ್ಲಮ್ ಬೀಳ್ತದೆ ಲಾಸ್ಟಿಗೆ ಪ್ರಾಯ ಆಗುವಾಗ. ಹಾಗಾಗಿ ನಾವು ನ್ಯಾಚುರಲ್ ಆಗಿ ಥಿಂಕ್ ಮಾಡಬೇಕು, ಬ್ರೀತಿಂದ ಮೇಂಟೈನ್ ಮಾಡ್ಬೋದು. ಇವತ್ತು ಕೊರೋನಾ ಕೂಡ ತುಂಬ ಕೇಸಸ್ ಯೋಗದಿಂದನೇ ಹೋಗಿದೆ. ವಿತ್ ಬ್ರೀತಿಂಗ್ ಎಲ್ಲ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಎಲ್ಲದು ಮಾಡಿದರೆ ವಿ ವಿಲ್ ಹ್ಯಾವ್ ಅ ಹೆಲ್ದಿ ಲೈಫ್ ಅಷ್ಟೇ. ನೀವು ಹೇಗೆ ಎಜುಕೇಷನ್ ಮತ್ತು ಯೋಗ ಮ್ಯಾನೇಜ್ ಮಾಡ್ತೀರಾ? ಇವಾಗ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಓಕೆ. ಈಗ ಡಯಟ್ ಎಲ್ಲ ಮಾಡ್ತಾರಲ್ಲ, ಅಂಥವರಿಗೆ ನೀವೇನು ಹೇಳ್ತೀರಾ? ಡಯಟ್ ಅಂದರೆ ಇವಾಗ ಒಂದು ಹುಡುಗಿ ಲೈಕ್ ನನ್ನ ಏಜ್ನವ್ರು ಯೂತ್ಸ್ ಲೈಕ್ ದೇ ಹ್ಯಾವ್ ಟು ಪ್ರಿಫರ್ ಲೈಕ್ ಎಕ್ಸಸೈಸ್ ತುಂಬ ಮಾಡಬೇಕು, ಜಾಸ್ತಿ ಚಿಕನ್ ಪರವಾಗಿಲ್ಲ, ಊರಿದ ಕೋಳಿ ಜಾಸ್ತಿ ತಿನ್ನಕ್ಕೆ ಹೋಗಿ, ಯಾಕೆ ಸ್ಟಿರಾಯ್ಡ್ ಇದೆಲ್ಲ ಇಂಜೆಕ್ಷನ್ಸ್ ಕೊಟ್ಟು ಚಿಕನ್ ಬೆಳೆಸೋದು 25 ಡೇಸಲ್ಲೇ ಗ್ರೋತ್ ಆಗುತ್ತೆ. ಸೊ ಹಾಗೆ ನಾವು ಕೂಡ ಗ್ರೋತ್ ಆಗ್ತೀವಿ ಇಷ್ಟಿಷ್ಟು ದಪ್ಪ. ಇವಾಗ ಅದಕ್ಕೋಸ್ಕರ ಎಲ್ಲರೂ ಸಪೂರ ಆಗುತ್ತೆ. ಹಾಗೆ ನಾವು ಸಪೂರ ಆಗೋಕ್ಕೆ ಆಗಲ್ಲ ಆ್ಯಕ್ಚುಲಿ ಒಂದೇ ಸತಿಗೆ. ನಮ್ಮ ಏಜ್ ಅವ್ರ ಹೈಟ್ನವರು 110 to 150 ತನಕ ಇದೆ ಇರ್ತದೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಒಬ್ಬರು ಫ್ರೆಂಡ್ ಅಂತಲ್ಲ, ನನ್ನ ಜೂನಿಯರ್ ಆ್ಯಕ್ಚುಲಿ. ನಾನು ಡಿಗ್ರಿ ಲೆವೆಲ್ಲಿಗೆ NCC ಕ್ಯಾಂಪ್ನವರಿಗೆ ನನ್ನ ಕಾಲೇಜಿದ್ದು ಅಲುಮ್ನಿ ಅಸೋಸಿಯೇಷನ್ ನನಗೆ ಕರೀತಾ ಇತ್ತು ಕ್ಲಾಸ್ ಕೊಡಲಿಕ್ಕೆ. 1 week 3 days ಹಾಗೆ ಎಲ್ಲ ಕ್ಯಾಂಪ್ ಮಾಡ್ತಾಯಿದ್ದೆ. ಲಾಸ್ಟ್ ಟೈಮ್ ನಾನು 3 months ಮಾಡಿದ್ದೆ ಡಿಗ್ರಿ ಅವರಿಗೆ, ಫಸ್ಟ್ ಇಯರ್ಸ್ನವ್ರು ಎಲ್ಲ. ಸೊ ಅಲ್ಲೆಲ್ಲ ಇದ್ದರು, ಅಕ್ಕ ಹೇಗೆ ಮಾಡೋದು ಸರ್, ಮ್ಯಾಮ್ ಹೇಗೆ ಮಾಡೋದು. ಸೊ ಐ ವಾಸ್ ಸೇಯಿಂಗ್ ದೇ, ಜಾಸ್ತಿ ಚಿಕನ್ ತಿನ್ಲಿಕ್ಕೆ ಹೋಗ್ಬೇಡಿ, ಚಿಕನ್ ತಿನ್ನಿ, ಊರಿನ ಚಿಕನ್ ಸರಿ ತಿನ್ನಿ ಪರವಾಗಿಲ್ಲ. ಇದು ನಮ್ಮ ತಿಂದರೆ ಜಸ್ಟ್ ಹೈಬ್ರಿಡ್ ಇದಾಗುತ್ತೆ, ಅದನ್ನು ಕರಗಿಸಿದ್ರೆ ಪರವಾಗಿಲ್ಲ. ಎಕ್ಸಸೈಸ್ ಹೆವಿ ಮಾಡಿ, ವರ್ಕೌಟ್ ಹೆವಿ ಮಾಡಿ. ವರ್ಕೌಟ್ ಅಂದರೆ ಬೇರೆ ಥಿಂಕ್ ಮಾಡಬೇಡಿ, ತುಂಬ ಬೇರೆ ಥಿಂಕ್ ಮಾಡ್ತಾರೆ. ಜಸ್ಟ್ ಎಕ್ಸಸೈಸ್, ಬಾಡಿಗೆ ನಾವು ಎಕ್ಸಸೈಸಸ್ ಕೊಡಬೇಕು ತುಂಬ. ವಾಕಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ ಬಿಡಬಾರ್ದು. ನಮ್ಮ ಮಕ್ಕಳಿದ್ದಾಗ ನಾವು ಕಲ್ತಿರ್ತೇವೆ, ಅದನ್ನು ಯಾವುದೂ ಬಿಡಬಾರ್ದು. ಆ್ಯಕ್ಚುಲಿ ಟೈಮ್ ಸಿಗಲ್ಲ, ಬಟ್
ನಮ್ಮಷ್ಟಿಗೆ ನಾವು ಮಾಡ್ಬೋದು, ಜಂಪಿಂಗ್ ಮಾಡ್ಬೋದು, ಹೈ ಲೆವೆಲ್ ಜಂಪಿಂಗ್, ಲೋ ಲೆವೆಲ್ ಜಂಪಿಂಗ್ ಆ್ಯಂಡ್ ರನ್ನಿಂಗ್ ನಿಂತ್ಕೊಂಡು ಅಲ್ಲೇ ಮಾಡ್ಬೋದು. ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಈಗ ಮಳೆಗಾಲ ಆ್ಯಕ್ಚುಲಿ, ಅದು ಕೂಡ ಟ್ರೈ ಮಾಡ್ಬೋದು. ಕೆಲವರಿಗೆ ಮಿಷನ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ಮಿಷನ್ ತಗೊಂಡವರಿಗೆ ಕೂಡ ಈಸಿ. ಹಾಗಾಗಿ ನೀವು ಯೋಗಕ್ಕೆ ಅಕ್ಕ ಕಲಿಸಿಕೊಡಿ ಅಂತ ಹೇಳಿದ್ರಿ ಅಂತ ಹೇಳಿದರೆ, ಯಾರಾದರೂ ಯೋಗ ಕಲಿಕೆ ನಿಮ್ಮ ಜೊತೆ ಬಂದಿದ್ದಾರಾ? ತುಂಬ ಜನ ಬಂದಿದ್ದಾರೆ. ನಾನು ಯೋಗ ಪಟ್ಟು ಅಂತ ಗೊತ್ತಾದ ನಂತರ ಎವ್ರಿ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ, ಪಿಕೋಡ್ ಆಗಲಿ, ಡಿಪ್ರೆಷನ್ ಆದವರಾಗಲಿ, ಎವ್ರಿ ಡಿಸೀಸ್ನವ್ರು ನನ್ನ ಹತ್ರ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಹೋಗಿದ್ದಾರೆ. ದೇ ಆರ್ ನೌ ಗುಡ್. ಕೆಲವರೆಲ್ಲ ಡಿಪ್ರೆಷನ್ ಅವರು ಇವಾಗ ಇದೇ ತಗೊಳ್ತಿಲ್ಲ, ಪ್ರಿಕಾಷನ್ಸ್ ತಗೊಳ್ತಿಲ್ಲ, ಮೆಡಿಸಿನ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾನೆ ಅವರಿಗೆ, ಮುಟ್ಲಿಕ್ಕಿಲ್ಲ. ಒನ್ ಮೈ ಟ್ಯೂಷನ್ ಫ್ರೆಂಡ್, ಅವನು ಆ್ಯಕ್ಚುಲಿ ಟ್ಯೂಷನ್ ಫ್ರೆಂಡ್ ಅಂತ ಹೇಳೋಕ್ಕಲ್ಲ, ನನ್ನ ಫ್ರೆಂಡ್ ಇತ್ತು, ನನ್ನ ಸೀನಿಯರ್ ಇದ್ದು ಫ್ರೆಂಡ್, ನೇಬರ್ ಇರ್ತಾನೆ. ಹಿ ವಾಸ್ ಲೈಕ್ ಅಡಿಕ್ಟೆಡ್ ಫಾರ್ ದ ಮೆಡಿಸಿನ್. 2 years 3 years ಇಂದ ಮೆಡಿಸಿನ್. ಅವ್ನು ಆ್ಯಕ್ಚುಲಿ ನಾನು ಯೋಗ ನೋಡಿ ಆನ್ಲೈನ್ ನೋಡಿ ಕಲಿತು. ಬಟ್ ಆನ್ಲೈನಲ್ಲಿ ಅಂತವರೆಲ್ಲ ಪ್ಲೀಸ್ ಕ್ಲಾಸ್ ತೊಗೊಂಡು ಪರ್ಸ್ನಲಾಗಿ ಕ್ಲಾಸ್ ತೊಗೊಳ್ಳಿ. ಯಾರೇ ಯೋಗ ಟ್ರೈನರ್ ಇಲ್ಲಾದ್ರೆ ಮಣಿಪಾಲ್ ಆದರೂ ಪರವಾಗಿಲ್ಲ, ನೀವೇ ಎಲ್ಲಿ ಯೋಗ ಕ್ಲಾಸ್ ಇರ್ತದೆ ವಿತಿನ್ 15 days ಇದು ಕ್ಲಾಸ್ ತಗೊಳ್ಳೇಬೇಕಂತವರು. ಮತ್ತು ಅವರಿಗೆ ಯಾವ ಯೋಗ ಅಂತ ಗೊತ್ತಾಗಿರೋದಿಲ್ಲ. ಒಂದು ಪರ್ಫೆಕ್ಟ್ ದಿಸ್ ಪರ್ಫೆಕ್ಟ್ ಯೋಗ ಇಷ್ಟಿಷ್ಟು ಮಾಡಲೇಬೇಕಂತಿರುತ್ತೆ. ಎಲ್ಲ ಯೋಗ ಮಾಡಬೇಕಾಗಿಲ್ಲ ಅವರಿಗೆ. ಹಾಗಾಗಿ ಯೋಗದಿಂದ ಆರೋಗ್ಯ ಅಂತ ಹೇಳ್ತೀರಿ. ಮೆಡಿಸಿನ್ಗೆ ನಾವು ಅಡಿಕ್ಟ್ ಆಗಬಾರ್ದು. ಕೆಲವರು ತುಂಬ ಅಂದರೆ ಒಂದು ಸ್ವಲ್ಪ ಶುಗರ್ ಬಂದರೆ ಮೆಡಿಸಿನ್, BP ಬಂದರೆ ಮೆಡಿಸಿನ್, ಥೈರಾಯ್ಡ್ ಬಂದರೆ ಮೆಡಿಸಿನ್. ಹಾಗೆ ಅಂಥ ಸಿಚುವೇಶನಲ್ಲಿ ನೀವು ಏನು ಸಜೆಷನ್ ಕೊಡ್ತೀರಾ? ಯೋಗ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಯೋಗ ಬೆಸ್ಟ್ ಅಂತ ಹೇಳ್ತೀರಿ. ನಿಮ್ಮ ಲೈಫಲ್ಲಿ ಯೋಗ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ನನಗೆ ಇವಾಗ ಯಾವುದು ಮೆಡಿಸಿನ್ ನಾನು ತಗೊಳ್ಳೋದಿಲ್ಲ. ಆಯುರ್ವೇದಿಕ್ ಬೇಕಾದರೆ ಇದು ಸ್ಕಿನ್ ಇದು ರಿಯಾಕ್ಷನ್ಸ್ ಆಗಿದೆ, ಅದಕ್ಕೋಸ್ಕರ ಮಾಡ್ತಿದ್ದೇನೆ. ಮತ್ತು ಯಾವುದಾಗಿ ಕೂಡ ಇವಾಗ ಸಣ್ಣ ಜ್ವರ ಬರೋದು ಕೂಡ ನಾನು ಮೆಡಿಸಿನ್ಸ್ ತಗೊಳ್ಳೋದಿಲ್ಲ. ನಾರ್ಮಲ್ ಪ್ರಗತಿ, ಯೋಗ ಕಲಿತು ಯೋಗದ ಪಟು ಪ್ರಗತಿ ಹೇಗೆ? ಎರಡು ಡಿಫ್ರೆಂಟ್. ಹೇಗೆ ಜನ ನಿಮ್ಮನ್ನು ಫೈಂಡ್ ಔಟ್ ಮಾಡ್ತಾರೆ? ಹಾಗೆ ನಾನು ಮೆಡಿಸಿನ್ಸ್ ತಗೊಳ್ಳೋದಿಲ್ಲ. ಯಾಕಂದರೆ ಮೆಡಿಸಿನ್ಸ್ ತಗೊಳ್ಳೋರಿಗೆ ಯಾಕೆ ತಗೊಳ್ತಾರೆ? ಜಸ್ಟ್ ಥೈರಾಯ್ಡಲ್ಲಿ ಇವಾಗ 6 ಆಗಿ ಮಿನಿಮಮ್, 1.5 ಜಾಸ್ತಿ ಇದ್ದರೆ ಮೆಡಿಸಿನ್ ತಗೊಳ್ಳಿ ಅಂತ ಎಲ್ಲ ಜಸ್ಟ್ ಬಾಕ್ಸ್ ಐಪೋಡಿದ್ದು ಕಳಿಸಿ ಕೊಡ್ತಾರೆ, ಸಣ್ಣ ಸಣ್ಣ ಟ್ಯಾಬ್ಲೆಟ್ಸ್ ಡೈಲಿ ತಿನ್ನೋಕ್ಕೆ. ಆ್ಯಕ್ಚುಲಿ ಆ ಟ್ಯಾಬ್ಲೆಟ್ ತಗೊಂಡ್ರೆ ಮೈ ಬರ್ತದೆ ಒಂದು. ನೆಕ್ಸ್ಟ್ ಅವರದು ಫುಲ್ ಬಾಡಿ ಕಂಟ್ರೋಲ್ ಇರ್ತದೆ ಅದೇ ಟ್ಯಾಬ್ಲೆಟಲ್ಲಿ. ವಿತಿನ್ ಮಿಲಿಗ್ರಾಮ್ ಆಗಿರಲಿ, mg ಇರಲಿ, 0.05 ಇರಲಿ, ಇಟ್ ವಿಲ್ ಬಿ ಹ್ಯಾವಿಂಗ್ ಕಂಟ್ರೋಲ್ ಆನ್ ದ ಟ್ಯಾಬ್ಲೆಟ್ ಆನ್ ಯೋರ್ ಮೈಂಡ್. ಅದು ಫುಲ್ ಕಂಟ್ರೋಲ್ ಆಗಿ ಪಾಚಿ ಅಂಟ್ಕೊಳ್ತದಲ್ಲ, ಫುಲ್ ನಮ್ಮ ನೋಡಿ ಆ್ಯಕ್ಷನ್ ಎಲ್ಲ ಅಂಟ್ಕೊಂಡಿರ್ತದೆ ಫುಲ್ ಬ್ರೈನಲ್ಲಿ, ಎವ್ರಿ ನರ್ವ್ಸಲ್ಲಿ. ಸೊ ಅದೆಲ್ಲ ನಮ್ಮ ಸರ್ಕ್ಯುಲೇಷನ್ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಹೇಗಿದ್ದೆ ಮುಂಚೆ ಹಾಗೆ ಫುಲ್ಲಿ ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ನಮ್ಮ ಮಕ್ಕಳಾಗೆ ನಾವು ಕೂಡ ಸೇಮ್ ಫ್ಲೆಕ್ಸಿಬಲ್ ಇರಬೇಕಾದ್ರೆ ವಿ ಹ್ಯಾವ್ ಟು ಸ್ವಲ್ಪ ಟ್ಯಾಬ್ಲೆಟ್ಸನ್ನೆಲ್ಲ ದೂರ ಮಾಡೋದು ಬೆಸ್ಟ್. ನೀವು ಯೋಗ ಕ್ಲಾಸ್ ಅಂತ ಹೇಳಿದರೆ ಈಗ ಸಹ ಯೋಗ ಕ್ಲಾಸ್ ನಡೆಸ್ತಾ ಇದ್ದೀರಾ? ನಾನು ಎಲ್ಲರಿಗೆ ಯೋಗ ಕ್ಲಾಸ್ ಕೊಡೋದಿಲ್ಲ, ಯಾಕಂದರೆ ನನಗೆ ಫುಲ್ ರಶ್ ಆಗ್ತಾರೆ. ಸೊ ನಾನು ಯಾವುದಾದ್ರು ಇಂಥ ಪ್ರಾಬ್ಲಮ್ಸ್ ಇದ್ದರೆ ಹಾಗಾಗಿ ಕೊಡ್ತಾ ಇದ್ದಾರೆ. ಅಂದರೆ ಟೈಮಿಂಗ್ಸ್ ಹೇಗೆ? ಮಾರ್ನಿಂಗ್ 6 ಇಂದ 8 o'clock ಒಳಗಡೆ 2 ಬ್ಯಾಚ್ ಆಗ್ತದೆ. ಇಲ್ಲಾದರೆ ಈವ್ನಿಂಗ್ 4:30 to 7:30 ಒಳಗಡೆ. ಹಾಗೆ ಯೋಗ ಮಾಡಲಿಕ್ಕೆ ಬೆಸ್ಟ್ ಟೈಮಿಂಗ್ಸ್ ಯಾವುದು ನಿಮ್ಮ ಪ್ರಕಾರ? ಯೋಗ ಮಾಡಲಿಕ್ಕೆ ನಮಗೆ ಫುಡ್ ಆದಮೇಲೆ, ಕೆಲವರಿಗೆ ಟೈಮ್ ಇರೋದಿಲ್ಲ ಹೇಳ್ತಾರೆ, ಫುಡ್ ಆದಮೇಲೆ 1/2 hour 1 hour ಬಿಟ್ಟು 1 hour ಬಿಡಬೇಕು. ಫುಡ್ 1 hour ಬಿಟ್ಟು ಮಾಡಬೇಕು ಯೋಗ ಅಷ್ಟೇ. ಏನು ತಿಂದರೆ 1 hour ಬಿಟ್ಟು ಯೋಗ ಮಾಡಬೇಕು. ಲೈಟ್ ಫುಡ್ಸ್ ಅಂದರೆ ಫ್ರೂಟ್ಸ್ ಎಲ್ಲ ತಿಂದರೆ, ಲೈಟ್ ಫ್ರೂಟ್ ಲೈಕ್ ವಾಟರ್, ಲಿಕ್ವಿಡ್ ಫುಡ್ಸ್ ಅಂದರೆ ಫ್ರೂಟ್ಸ್ ಎಲ್ಲ ಇರುತ್ತೆ, ನೀರು ದೋಸೆ ಅದೆಲ್ಲ ಲಿಕ್ವಿಡ್ ಫುಡ್ಸ್. ಅದನ್ನೆಲ್ಲ ಯೂಸ್ ಮಾಡಿದಾಗ 1/2 hour ಕರಗಿ ಹೋಗುತ್ತೆ. ಸೊ ಇಟ್ ಈಸ್ ಗುಡ್. 1/2 hour. ಯೋಗ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ನಿಮಗೆ ಅಂದರೆ ಆ್ಯಕ್ಟಿಂಗ್ ಆಗಿರಬಹುದು, ಬೇರೆ ಇಂಥದ್ದು ಬೇರೆ? ಅದೆಲ್ಲ ಆಫರ್ ಬಂದಿತ್ತು ಮುಂಚೆ, ನನ್ನ ಮನೇಲಿ ಸ್ವಲ್ಪ ಅದಕ್ಕೆಲ್ಲ ಪ್ರಿಫರ್ ಮಾಡಲಿಲ್ಲ. ಇನ್ನು ನೋಡ್ಬೇಕು, ಬಂದರೆ ನೋಡ್ಬೇಕು ಅಷ್ಟೇ. ಆ್ಯಕ್ಟಿಂಗ್ಗೆ ಇಂಟ್ರೆಸ್ಟ್ ಉಂಟು ಹಾಗಾದರೆ? ಈಗ ನೀವು ಕಲಿತಾ ಇದ್ದೀರಿ, ಇನ್ನು ಜಾಬ್ ಹೋಗಬೇಕಾ? ಇನ್ನು ಕಲಿತಾ ಇದ್ದೇನೆ, ಇದರಲ್ಲಿ MSc ಮಾಡ್ತಾ ಇದ್ದೇನೆ ಯೋಗದಲ್ಲಿ. ನಿಮ್ಮ ಲೈಫ್ ಲಾಂಗ್ ಅಂದರೆ ನೆಕ್ಸ್ಟ್ ಯೋಗವೇ ನಿಮ್ಮದು ಗುರಿಯಾ, ಅದು ಬಿಟ್ಟು ಬೇರೆ ಏನಾದರೂ? ಇಲ್ಲ, ನಾನು ಆ್ಯಕ್ಚುಲಿ BCom ಆಗಿದೆ. ಈಗ ಅದರಲ್ಲಿ ಸಾಫ್ಟ್ವೇರ್ ಡೆವಲಪರ್ ಕಲ್ತಿದ್ದೇನೆ. ನನ್ನ ಜಾಬ್ ಆದರೆ ಅಲ್ಲಿಗೆ, ಇಲ್ಲಾದರೆ ಇರೋದೆ. ಸ್ಟಾರ್ಟಿಂಗ್ ಬೇಸಿಕ್ ಯೋಗ ಮತ್ತು ಎಕ್ಸ್ಟ್ರಾ ಹಾಸನಾಸ್, ಸ್ಟ್ರೆಚಿಂಗ್ಸ್ ಎಲ್ಲ ಅದು ಹೇಗೆ? ಅದು ಬೇಸಿಕ್ಕಿಂದ ಸ್ಟಾರ್ಟ್ ಆಗ್ತದೆ. ಕಲಿಸುವಾಗ ಬೇಸಿಕ್ಕಿಂದ ಸ್ಟಾರ್ಟ್, ಫಸ್ಟ್ ಎಕ್ಸಸೈಸ್ ಕೊಟ್ಟು ಆಮೇಲೆ ಬೇಸಿಕ್ಕಿಂದ ಸ್ಟಾರ್ಟ್. ಅಂದರೆ ಕೆಲವರಿಗೆ ಏನು ಗೊತ್ತಿರೋದಿಲ್ಲ, ಕೆಲವರು ಬರ್ತಾರೆ ಸಡನ್ಲಿ, ಅಂಥವರಿಗೆಲ್ಲ? ಎಲ್ಲರಿಗೂ ಸ್ಟಾರ್ಟ್ ಮಾಡೋದು. ಹಾಗಾದರೆ ಯೋಗದಿಂದ ಆರೋಗ್ಯ
ಆರೋಗ್ಯಕ್ಕಾಗಿ ಯೋಗ. ಮತ್ತು ನೀವು ಏನು ಟಿಪ್ಸ್ ಹೇಳ್ತೀರಾ ಯೋಗದಿಂದ? ಬೇರೆ ಏನಾದರೂ ಪ್ರಯೋಜನ? ಮಂಡಿ ನೋವಿಗೆ ಎಲ್ಲದಕ್ಕೂ ಪ್ರಯೋಜನ ಆಗುತ್ತದೆ ಅಷ್ಟೇ. ಮತ್ತು ಎಲ್ಲದಕ್ಕೂ ನಮ್ಮ ನರದಲ್ಲಿ ಏನೆಲ್ಲ ಇದೆ ಆ್ಯಂಡ್ ಅದರಲ್ಲಿ 7 ಚಕ್ರ 8 ಚಕ್ರ ಎಲ್ಲ ಇರುತ್ತೆ ನಮ್ಮ ಬಾಡಿಯಲ್ಲಿ. ಯೋಗ ಮಾಡಿದ್ರಿಂದ ಅದೆಲ್ಲ ಚಕ್ರಸ್ ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ ಫುಲ್ಲು. ನಾಡಿಗಳದ್ದು ಎಲ್ಲ ಚಕ್ರಸ್ ಓಪನ್ ಆಗಿರುತ್ತೆ. ಸೊ ಇಟ್ ಈಸ್ ಗುಡ್. ನೀವು ಯೋಗ ಸ್ಟಾರ್ಟಿಂಗಲ್ಲಿ ಈಗ ಸ್ಟ್ರೆಚಸ್ ಎಲ್ಲ ಮಾಡುವಾಗ ಪೇನ್ ಎಲ್ಲ ಇರ್ತದೆ. ಸ್ಟಾರ್ಟಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಕೆಲವೊಂದು ಇವಾಗ ನಾವೀಗ 1 ಇಯರ್ ಆ್ಯಕ್ಚುಲಿ ಈಗ ನಾನು 8 ಮಂತ್ಸ್ ಆಯಿತು ನಾನು ಪ್ರಾಕ್ಟೀಸ್ ಮಾಡ್ತಿಲ್ಲ, ನಾರ್ಮಲಾಗಿ ಮಾಡ್ತೀನಿ, ನಂಗೆ ಎಷ್ಟು ಬೇಕು ಅಷ್ಟು. ಬಟ್ ನಾನು ಮಾಡಿದ್ರೆ ಒಂದಿನ ಫುಲ್ಲಿ ಮಾಡಿದರೆ ಒನ್ ಡೇಸ್ ಫುಲ್ಲಿ ಇದಿರುತ್ತೆ, ಪೇನ್ ಇರುತ್ತೆ. 1 ಇಯರ್ ಬಿಟ್ಟು ಮಾಡಿದರೆ ಹೀಗೆ ನಾರ್ಮಲಾಗಿ 6 ಮಂತ್ಸಿಗೆ ಎಲ್ಲ ಮಾಡೋದು ಇರುತ್ತೆ. ಫುಲ್ ಬೆಂಡಿಂಗ್ ಆಗಿ ಮಾಡಿದರೆ ಹಾಗೆ ಇರುತ್ತೆ. 1 ಡೇ ಪ್ರಾಕ್ಟೀಸ್, ಹೆವಿ ಪ್ರಾಕ್ಟೀಸ್ ಮಾಡಿದರೆ ಇರುತ್ತೆ, ಹೆವಿ ಪ್ರಾಕ್ಟೀಸ್ ಮಾಡಲಿಲ್ಲ ಇರಲ್ಲ. ಹಾಗೆ ನೀವು ಯೋಗ ಮತ್ತು ನಿಮ್ಮ ಎಜುಕೇಷನ್ ಆಗಿರ್ಬೋದು, ಇನ್ನು ನೆಕ್ಸ್ಟ್ ಜಾಬ್ ಆಗಿರ್ಬೋದು, ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮಾಡ್ತೀನಿ ಅಂದರೆ ಒಂದು ಜಸ್ಟ್ ಹಾಫ್ ಆನ್ ಅವರ್ 1 ಅವರಲ್ಲಿ ಮುಗಿಸ್ಬೋದು ನಾನು ಯೋಗ ಪ್ರಾಕ್ಟೀಸ್. ಓಕೆ. ನಿಮ್ಮ ಮುಂದೆ ಗುರಿ ಎಂತ? ಯೋಗ ಕ್ಲಾಸ್ ಮಾಡಬೇಕು, ಆ ಥರ ಯೋಗ ಹೇಳಿಕೊಡ್ಬೇಕು? ಅದು ಇತ್ತು ಆ್ಯಕ್ಚುಲಿ. ಇವಾಗ ನನಗೆ ಟೈಮ್ ಸ್ವಲ್ಪ ಕನ್ಜೆಸ್ಟ್ ಆಗ್ತಿದೆ, ಸೊ ನೋಡ್ತಾ ಇದ್ದೇನೆ ಸ್ಟಡೀಸ್ ಮೇಲೆ ನೋಡೋದಾ ಜಾಬ್ ಅಂತ ನೋಡ್ತೇನೆ. ಈಗ ನೀವು ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳಿದರೆ, ಯೋಗ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವವರಾಗಲಿ ಅಂದರೆ ನಮ್ಮಂಥ ಯೂತ್ಗಳಿಗೆ ಯೋಗದಿಂದ ಏನಾದರೂ ಪ್ರಯೋಜನ ಅದ್ರ ಬಗ್ಗೆ ಹೇಳಿ. ಅದರಿಂದ ನಾವು ಥೆರಪೀಸ್ ಎಲ್ಲ ಇವಾಗ ತುಂಬ ಆಯ್ತು. ಅದರ ಮೇಲೆ ಡಾಕ್ಟ್ರೇಟ್ ಮಾಡ್ಬೋದು, MSc ಮಾಡ್ಬೋದು, BSc ಮಾಡ್ಬೋದು, ಥೆರಪೀಸ್ ಕೂಡ ಕಲಿಬೋದು. ಸೊ ಆಕ್ಯುಪೆನ್ಚರ್ ಟ್ರೀಟ್ಮೆಂಟ್ ಕೂಡ ಕಲಿಬೋದು. ನೀವು ಹೇಳಿದ್ರಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ, ಇವಾಗ ಕಾರ್ಡಿಯಾಕ್ ಅಟ್ಯಾಕ್ ಆಗ್ತದೆ. ಇಟ್ ಈಸ್ ನಾಟ್ ಅ ಕಾರ್ಡಿಯಾಕ್ ಅಟ್ಯಾಕ್, ಇಟ್ಸ್ ಅ ಗ್ಯಾಸ್ ಟ್ರಬಲ್ಸ್ ಇನ್ ಗ್ಯಾಸ್ಟ್ರಿಕ್ ಅದನ್ನೆಲ್ಲ ಇಟ್ಕೊಂಡು ನೋಡಿ ಅಂಶ ಇಟ್ಕೊಂಡ್ರೆ ನಾವು ಕಾರ್ಡಿಯಾಕ್ ಅಟ್ಯಾಕ್ ಆಗೋದು ಆ್ಯಕ್ಚುಲಿ. ಎಲ್ಲರೂ ಆಗಲ್ಲ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಎವ್ರಿ ಟೈಮ್ ಎಕ್ಸಸೈಸ್ ಮಾಡಿದರೆ, ಪ್ರಾಣಾಯಾಮ ಮಾಡಿದ್ರೆ ಎಲ್ಲ ಒಳ್ಳೇದು ಆ್ಯಕ್ಚುಲಿ. ಕಡೆದಾಗಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪ್ರಥಮ ಬಾರಿಗೆ ನನ್ನ ಅಪ್ಪ ಅಮ್ಮನಿಗೆ ತುಂಬ ಥ್ಯಾಂಕ್ಸ್, ನನ್ನ ಸಿಸ್ಟರಿಗೆ, ಆಮೇಲೆ ನನ್ನ 2-3 ಫ್ರೆಂಡ್ಸ್ ಇದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ಕಾಮತ್ ಸರ್, ನರೇಂದ್ರ ಕಾಮತ್ ಸರ್ ಪಕ್ಕಡ, PV ಪೈ ಸರ್ ಉಡುಪಿಯವರೇ, ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ನನಗೂ ಖುಷಿ ಆಯಿತು. ನಿಮ್ಮ ಯೋಗದಲ್ಲಿ ನೀವು ಏನೇನು ಆಗಬೇಕಂತ ಅಂದ್ಕೊಂಡಿದ್ರಿ ಅದು ಆಗಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಮೇಡಮ್ ಬಂದದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.